ಕಲಾ ಸೌರಭ ಮುಂಬೈ ಸಂಗೀತ ಮತ್ತು ಸಾಂಸ್ಕೃತಿಕ ಘಟಕ ಆಯೋಜನೆಯಲ್ಲಿ ನಮ್ಮ ಕುಡ್ಲ ವಾಹಿನಿಯ ಸಹಕಾರದೊಂದಿಗೆ ಕಾವ್ಯಗೋಷ್ಠಿ ಗಾಯನ ನೃತ್ಯ ಕುಂಚ ಕಲಾ ಸಂಗಮ ಕಾವ್ಯ ಚಿತ್ತಾರ ತುಳುನಾಡ ಹೊರನಾಡ ಕವಿಗಳು ಸಂಗೀತ ಕಲಾವಿದರ ಸಮ್ಮಿಲನ ಕಾರ್ಯಕ್ರಮ ಮಂಗಳೂರಿನ ಟೌನ್ ಹಾಲ್ನಲ್ಲಿ ನೆರವೇರಿತು. ವೇದಮೂರ್ತಿ ಪೆರ್ನಂಕಿಲ ಹರಿದಾಸ ಭಟ್ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿ ವಹಿಸಿದ್ದು, ಕಟೀಲು ಶ್ರೀ ದುರ್ಗ ಪರಮೇಶ್ವರಿ ಕ್ಷೇತ್ರದ ಅನುವಂಶೀಯ ಅರ್ಚಕರು ಹರಿನಾರಾಯಣ ದಾಸ ಆಸ್ರಣ್ಣ ಶುಭ ಆಶೀರ್ವಾದವನ್ನ ಇತ್ತರು. ಇನ್ನು ಅತಿಥಿಯಾಗಿ ಆಗಮಿಸಿದ ಗುರುಮೆ ಸುರೇಶ್ ಶೆಟ್ಟಿ ಮಾತನಾಡಿ, ಮುಂದಿನ ಪೀಳಿಗೆಯ ಮಕ್ಕಳಿಗೆ ನಮ್ಮ ಸಂಸ್ಕಾರ, ಸಂಸ್ಕೃತಿ, ಆಚಾರಗಳ ಬಗ್ಗೆ ತಿಳಿ ಹೇಳಬೇಕು. ಆದರೆ ನಾವು ಹಣದ ಹಿಂದೆ ಬಿದ್ದಿದ್ದು ವಿಪರ್ಯಾಸ ಎಂದರು. ಈ ಸಂದರ್ಭ ಸಮಾಜದ ವಿವಿಧ ಕ್ಷೇತ್ರದ ಸಾಧಕರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಂಬೈ ಉದ್ಯಮಿ ಕೃಷ್ಣ ವೈ ಭಟ್, ಪ್ರದೀಪ್ ಕುಮಾರ ಕಲ್ಕೂರ, ಮೊಹಮ್ಮದ್ ಇಕ್ಬಾಲ್, ವಾಮನ್ ಬಿ ಮೆಂದನ್, ರವಿಕುಮಾರ್, ಡಿವಿ ರಾವ್ ಮತ್ತಿತರರು ಉಪಸ್ಥಿತರಿದ್ದರು. ಶಾಸ್ತ್ರದ ವಾಕ್ಯ ಉಂಟು, ಏರೇನು ನಿಜವಾದ ಗೌರವಿಸಾವಡ ಅವೇನು ಗೌರವಿಸಾವಂದೆ ಉರಿಂಡ ಬೊಕ್ಕ ಏರೇನು ನಿಜವಾದ ಗೌರವಿಸಾರ ಬಲ್ಲಿಯ ಆಗ್ಲೇನು ಗೌರವಿಸಾಂಡ ಅವಳು ದುರ್ಭಿಕ್ಷೆ ಮರಣ ಭಯ ಮೂಜಿ ಬರ್ಪುಂಡಿಗೆ ಐದಾರ ಮಾನ್ಯರಿಂದ ಏರುಲೇರು ಆಗ್ಲೇನು ಮಾತ್ರ ಸಮ್ಮಾನ ಮಲ್ಪೋಡು. ಸಾಂಸ್ಕೃತಿಕಾದ ನಮ್ಮ ಬೆಳಗೋಡು ಒಂದಿತ್ತುಂಡ ನಮ್ಮಳು ಸುರುಕು ಬಂತಿನ ಮಾತೃದೇವೋ ಭವ ಅಮ್ಮನ ದೇವರಿಂದ ನೆನಪಲ್ಲ. ನಮ್ಮ ಕೆ ಡಿ ಶೆಟ್ರನ ಅದೊಂದಕ್ಕೆ ಭವಾನಿ ಶಿಪ್ಪಿಂಗ್ ದಾರನ ಅಮ್ಮನ ಬುಧಾರ ದೀತೇರಿ ಅವೇನು ಇನಿಗಳ ಆತು ಪೊರ್ಲಾದು ಅವೇನೆ ಅವೇ ರೀತಿ ಎನ್ನ ಅಮ್ಮನ ಬುಧಾರ ಎಂದು ಮೂಕೆಡ್ ಬಂಡ್ಪೇರು ಅಮ್ಮನ ಮಲ್ಲ ಫೋಟೋ ಪಡೆದೇ ಯಾರನ್ನ ಕಚೇರಿ ಪುಣೆ ಅಂತೂತೆ ಅಂಚ ಸಾಂಸ್ಕೃತಿಕಾಯಿನ ಪ್ರತಿಯೊಂದು ವ್ಯವಸ್ಥೆಡ್ಲ ದುಂಪೋಪಿನಂಚಿನ ನೇತಾರರಿಗೆ ಸನ್ಮಾನ ಅಂಚಿನ ನೇತಾರೇನು ಈ ಸಭೆಟ್ ಕುಲ್ಲಾದೇರಿ ಗುರ್ಮೆ ಹರೀಶ್ ಶೆಟ್ರಲ್ಲ ಒಂಜಿ ಸಾಂಸ್ಕೃತಿಕ ವ್ಯಕ್ತಿಲ ಅಂದಾರು ರಾಜಕೀಯಾದಿ ಇತ್ತು ಪರ್ಯಾವ ಅನ್ನಾರು ಸಾಂಸ್ಕೃತಿಕ ಆಯ್ನ ಒಂಜಿ ಅನ್ನ ಪಾತೆರ ಗೆಂಡ ನಂಗೆ ಗೊತ್ತಾಪಣ ಆ ಕಾವ್ಯಾತ್ಮಕ ಆಯ್ನ ಪಾತೆರ ಆರ್ನ ಬಾಯಿಡ್ ಬಿದಾಬರ ಪಿನ್ ನಮ್ಮ ತೂಪ ಅಂಚಿನ ಮಾತೆರ್ಲ ಅಂಚಿನನೇ ಈ ವೇದಿಕೆಡು ಉಳ್ಳೇರಿ ಅಸಾ ಸಭಾ ಎತ್ರ ನಸಂತಿ ವೃದ್ಧಾಹನ್ ಒಂಜೊಂಜಿ ರೀತಿಡೆ ವೃದ್ಧರಾಯನಾಗ್ಲು ಮೂಲುಳ್ಳೇರಿ. ನಮ್ಮ ಪೂರ್ವಜರು ಹಣವನ್ನು ತೃಣವಾಗಿ ಕಂಡಿದ್ದರಿಂದಾಗಿ ಈ ರೀತಿಯ ಬದುಕು ಸಾಧ್ಯ ಆಗ್ತದೆ. ಇಂಥ ಪದ್ಮನಾಭ ಸಸಿತಲಂಥವ್ರು ಈ ಸಮಾಜದಲ್ಲಿ ಉದಯಿಸಿ ಬರ್ತಾರೆ, ಒಂದಷ್ಟು ಚಿಂತನೆಯನ್ನು ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಒಂದಷ್ಟು ಸಂಸ್ಕಾರವನ್ನು ಸಂಸ್ಕೃತಿ ಕಲಿಸಿಕೊಡುವಂಥ ಒಂದು ದೊಡ್ಡ ಕೆಲಸವನ್ನು ಅವ್ರು ಮಾಡ್ತಾರೆ. ಇವತ್ತು ನಾವು ಹೆಮ್ಮೆ ಪಡಬೇಕು. ದೂರದ ಮುಮ್ಮೈಯಿಂದ ನಾವು ಕೇವಲ ಇವತ್ತು ಹಣದ ಹಿಂದೆ ಬಿದ್ದಿದ್ದೀವಿ. ನಮಗೆ ತಿಳಿಬೇಕು, ಈ ಕೊರೋನಾ ಒಂದಷ್ಟು ಪಾಠವನ್ನು ಬುದ್ಧಿಯನ್ನು ಕಲಿಸ್ತೇವೆ. ಇವತ್ತು ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಇವತ್ತು ಪ್ರಕೃತಿಯ ಮುಂದೆ ಅದು ಯಾವುದು ತೃಣ ಅಂತೇಳಿ ಇವತ್ತು ನಮ್ಮ ಈ ಪ್ರಕೃತಿ ಕಾಲ ನಮಗೆ ತೋರಿಸಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಹೇಳ್ತಾರಲ್ಲ, ಈ ಆಸ್ತಿ, ಈ ಅಂತಸ್ತು, ಈ ಅಧಿಕಾರ ಬಹುಶಃ ನಿನ್ನೆ ಯಾರ್ದಾಗಿದೆ, ಇವತ್ತು ಯಾರ್ದು ಆಗ್ತದೆ, ನಾಳೆ ಇನ್ಯಾರ್ದು ಆಗ್ತದೆ. ಕೇವಲ ಆವರಣಗಳು ಮಾತ್ರ ಬದಲಾಗ್ತಾವಂತೆ. ಈ ಭೂಮಿ ಹಾಗೆ ಇರ್ತದೆ. ಅದಕ್ಕೆ ಹೇಳ್ತಾರೆ, ಮುನ್ನ ಶತಕೋಟಿ ರಾಯರುಗಳಾಳಿದ ನೆಲವ ತನ್ನದೆಂದೆನುತ ಶಾಸನವ ಬರೆಸಿ ಭಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಳ ವಿಕ್ಕಿ ಚೆನ್ನಿಗನ ಹಸುವಳಿಗೆ ಹೊರಗೆ ಹಾಸುರೆನ್ನುವಂತೆ ಈವರೆಗೆ ನೀ ತುಳಿದ ಮಣ್ಣನ್ನು ಇನ್ನೇನು ನೀನು ತುಳಿಯಲಿದೆ ನಿನ್ನನ್ನೆನ್ನುವ ರೀತಿಯಲ್ಲಿ ಬಹುಶಃ ಯಾವುದು ಶಾಶ್ವತ ಅಲ್ಲ ಅನ್ನೋದು ಸತ್ಯವನ್ನು ನಾವು ಕಂಡುಕೊಳ್ಬೇಕಂತೆ.